ಉಡುಪಿಯ ಕಟಪಾಡಿ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಎಲ್ಪಿಜಿ ಗ್ಯಾಸ್ ಸಾಗಾಟದ ಟ್ಯಾಂಕರ್ ಮಗುಚಿ ಬಿದ್ದು ಘಟನೆ ನಡೆದಿದ್ದು ಇದರಿಂದ ಟ್ಯಾಂಕರ್ ಮೇಲಕ್ಕೆತ್ತಿ ನಿಲ್ಲಿಸುವಂತಹ ಕಾರ್ಯಾಚರಣೆ ನಡೆಸಲಾಗಿದೆ. ಟ್ಯಾಂಕರ್ನಲ್ಲಿದ್ದ ಗ್ಯಾಸ್ ಸೋರಿಕೆಯಾಗಿ ಆತಂಕ ಸೃಷ್ಟಿಯಾಗಿರುವಂತಹ ಹಿನ್ನೆಲೆ ಕ್ಷಣ ಮಾತ್ರದಲ್ಲಿ ಘಟನಾ ಸ್ಥಳಕ್ಕೆ ಆಗಮಿಸಿದ ಉಡುಪಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಮುನ್ನೆಚ್ಚರಿಕೆ ವಹಿಸಿಕೊಂಡು ಟ್ಯಾಂಕರ್ ಮೇಲೆ ಸುಮಾರು 3 ಅಗ್ನಿಶಾಮಕ ವಾಹನಗಳ ಮೂಲಕ ನೀರು ಸಿಂಪಡಿಸುವ ಮೂಲಕ ಹೆಚ್ಚಿನ ಅನಾಹುತವಾಗದಂತೆ ಕ್ರಮ ಕೈಗೊಂಡರು. ಅಲ್ಲದೆ ಪೊಲೀಸರು ಕೂಡ ಸೂಕ್ತ ಬಂದೋಬಸ್ತ್ ನಡೆಸಿದ್ರು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನ ಸಾಗಾಟ ಕಷ್ಟಕರವಾದ ಹಿನ್ನೆಲೆ ಸಂಚಾರ ಸಂಪೂರ್ಣ ಸ್ಥಗಿತಗೊಳಿಸಿ ಉಡುಪಿ ಜಿಲ್ಲಾಡಳಿತ ಬದಲಿ ವ್ಯವಸ್ಥೆ ಕಲ್ಪಿಸಿತ್ತು. ಉಡುಪಿ ಜಿಲ್ಲಾಧಿಕಾರಿ ಸ್ವರೂಪ್ ಅವರು ಆದೇಶವನ್ನ ಹೊರಡಿಸಿ ಬದಲಿ ಮಾರ್ಗದ ಮೂಲಕ ಘನ ವಾಹನಗಳು ಸಾಗುವಂತೆ ಸೂಚಿಸಿದರು. ಈ ಹಿನ್ನೆಲೆ ಇಕ್ಕಟ್ಟಾದ ರಸ್ತೆಗಳಲ್ಲಿ ವಾಹನಗಳು ಪರ್ಯಾಯ ಹಾದಿ ಮೂಲಕ ಸಂಚಾರ ಮಾಡಬೇಕಾಗಿತ್ತು. ತುಂಬಾ ಕಿರಿದಾದ ರಸ್ತೆಗಳಲ್ಲಿ ಬೃಹತ್ ಟ್ಯಾಂಕರ್ಗಳ ಸಾಗಾಟ ಕಷ್ಟಕರವಾಗಿರುವುದರ ಜೊತೆಗೆ ಅಪಾಯಕಾರಿಯಾಗಿಯೂ ಕೂಡ ಪರಿಣಮಿಸಿದೆ. ಇದರ ಜೊತೆಗೆ ಟ್ರಾಫಿಕ್ ಜಾಮ್ ಸಮಸ್ಯೆ ಕೂಡ ಉಂಟಾಗಿದೆ. ಆದರೆ ಈ ಸಂಚಾರ ತಾತ್ಕಾಲಿಕವಾಗಿರುವುದರಿಂದ ಅನಿವಾರ್ಯವಾಗಿ ಸ್ಥಳೀಯರು ಕೂಡ ಸಹಿಸಿಕೊಳ್ಳಬೇಕಾಗಿದೆ. ತರಿಸಿಕೊಂಡಿದ್ದಾರೆ. ಅದು ಭಾರತ್ ಗ್ಯಾಸ್ನ 2 ಟ್ಯಾಂಕರ್ ಹಾಗೂ HP ಗ್ಯಾಸ್ನ 1 ಟ್ಯಾಂಕರ್ ಅನ್ನು ತರಿಸಿಕೊಳ್ಳಲಾಗಿದೆ ಮತ್ತು ಈ ಕಾರ್ಯಾಚರಣೆ ರೆಸ್ಕ್ಯೂ ಟೀಮ್ ಬರುವವರೆಗೆ ಈಗ ರೆಸ್ಕ್ಯೂ ಟೀಮ್ ಬಂದಿದೆ. ಈಗ ಏನು ಕುಸಿದು ಬಿದ್ದ ಸಿಕ್ಕಿದ್ರೆ ಆಗಲ್ಲ, ಈಗ ಬಿಡ್ರಿ ಮಾಡ್ರಿ ಬರ್ತೀನಿ ಹಾಗಿದ್ರೆ. ಒಂದು ಜಾಲಿಯಲ್ಲಿ ಇದ್ದ ಸರಿತ ನಾವು LPG gas.